ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತು ಮೋಕೆ ಹಿಡಿದುಕೊಂಡು ಹೊಸಕೊಳದ ಇನ್ನಿತ ಸುದ್ದಿಗೊಂಚಲು ಶುರು ಬಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಯುನಿಎಫ್ ಕರ್ನಾಟಕ ಬತ್ತಿರ್ದು ಇಫ್ತಾರ್ ಕೂಟ ಬಕ್ಕ ಸ್ನೇಹ ಮಿಲನ ಕಾರ್ಯಕ್ರಮ ಕುಡ್ಲ ಕಂಕನಾಡಿದ ಜಮಿಯತ್ತುಲ್ ಫಲ್ಲಾ ಸಭಾಂಗಣ ಶನಿವಾರ ನಡೆತಂಡು. ಯುನಿಎಫ್ ಕರ್ನಾಟಕ ವತಿರ್ದು ಇಫ್ತಾರ್ ಕೂಟ ಬೊಕ್ಕ ಸ್ನೇಹ ಮಿಲನ ಕಾರ್ಯಕ್ರಮನ ಕುಡ್ಲ ಕಂಕನಾಡಿದ ಜಮಿಯತ್ತುಲ್ ಫಲಾಹ್ ಸಭಾಂಗಣ ಶನಿವಾರ ಆಟನೆ ಮಲ್ದಿದ್ದೇರು. ಕಾರ್ಯಕ್ರಮದ ಗುರುಕಾರ್ನ ವಯಸ್ಸಿನ ಯುನಿಎಫ್ ಕರ್ನಾಟಕ ಅಧ್ಯಕ್ಷರು ರಫೀವುದ್ದೀನ್ ಕುದ್ರೋಳಿ ನರಮಾನಿನ ಧಾರ್ಮಿಕ ನಂಬಿಕೆ ಬೊಕ್ಕ ವೈಚಾರಿಕ ನಿಲುವು ಬೇತೆ ಬೇತೆ ಒಪ್ಪು ಆಂಡ ಅವು ಏ ಪಗ್ಲ ಸೌಹಾರ್ದಗ ಅಡ್ಯಾಯರೆ ಬಲ್ಲಿ ಸಮಾಜದ ಕೆಲವರೆಗೂ ಕೇಸರಿ ಪಚ್ಚೆ ಬಣ್ಣನ ತೂಂಡ ಅಲರ್ಜಿ ಆಪುಂಡು ಪರಸ್ಪರ ಅಪನಂಬಿಕೆಗೂ ಕಾರಣ ಆಪುಂಡು ಅಂಚಾದು ಅವೇನು ದೂರ ಮಲ್ಪೆರೆ ಇಂಚಿನ ಸ್ನೇಹ ಮಿಲನದ ಅಗತ್ಯ ಉಂಟು ಪಂಡ ತೆರಿಪಾಯರು. ಧಾರ್ಮಿಕ ಚಟುವಟಿಕೆಗಳನ್ನು ಮತ್ತು ಧಾರ್ಮಿಕತೆಯನ್ನು ಉಳಿಸುವುದು ಹೇಗೆ ಈ ಸಮ್ಮಿಶ್ರ ಸಮಾಜದಲ್ಲಿ? ಯಾಕೆಂದರೆ ಕೆಲವರಿಗೆ ಕೇಸರಿ ಕಂಡರಾಗುವುದಿಲ್ಲ, ಕೆಲವರಿಗೆ ಹಸಿರು ಕಂಡರಾಗುವುದಿಲ್ಲ. ಅಂತಹ ಒಂದು ಸಂಕುಚಿತ ಭಾವನೆಗಳುಳ್ಳ ಜನರ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ಈ ದೇಶದ ಹೆಚ್ಚಿನವರಿಗೆ ಅಂತಹ ಅಲರ್ಜಿಗಳಿಲ್ಲ. ಆದರೆ ಹೆಚ್ಚಿನವರು ಈ ಅಲ್ಪಸಂಖ್ಯೆಯಲ್ಲಿರುವಂಥ ಇಂಥ ಜನರಿಂದಾಗಿ ಸಮಾಜ ಮತ್ತು ಈ ವ್ಯವಸ್ಥೆ ಬದಲಾಗ್ತಾ ಇದೆ, ಹಾಳಾಗ್ತಾ ಇದೆ. ಮನೋರೋಗ ತಜ್ಞರು ಡಾಕ್ಟರ್ ರವೀಶ್ ತುಂಗಾ ಪಾತಿರೊಂದು ಪಚ್ಚೆ ಕೇಸರಿ ಬೊಲ್ದು ಒಟ್ಟಾದ ಸಾಗಂಡ ಮಾತ್ರ ಸಮಾಜಡು ಶಾಂತಿ ನೆಲೆಸರೆ ಸಾಧ್ಯ ಉಂಟು. ಧರ್ಮದ ಬಗೆಟ್ ಆಳವಾದ ತೆರಿನಗ ಅವೆತ ಮಹತ್ವ ತೆರಿಯುಂಡು. ಸಮಾಜದ 1% ಜನಕಲು ಮಲ್ಪನ ಹಾಳು ಬೇಲೆನು ಪತ್ತು ದೀಪನ ಬೇಲೆ ಒರಿ ನಕ್ಲೇರ್ದು ಆವಡಾತನ ಪಂಡ ತೆರಿಪಾಯಿರು. ಆ ಈ ಮಾನವತೆಯನ್ನ ನಾವು ಅದನ್ನು ಅಪ್ಪಿಕೊಂಡ್ರೆ ಸ್ವೀಕಾರ ಮಾಡಿಕೊಂಡ್ರೆ ಅದೆಷ್ಟು ಆನಂದ. ನಮ್ಮ ಜೀವನದಲ್ಲಿ ನಾವು ಇಷ್ಟಪಡೋದು ಎರಡೇ, ಆರೋಗ್ಯದಿಂದಿರಬೇಕು, ಸಂತೋಷದಿಂದಿರಬೇಕು, ನೆಮ್ಮದಿ. ಈ ನೆಮ್ಮದಿ ಮತ್ತು ಆರೋಗ್ಯ ಇದ್ರೆ ನಾವು ಏನನ್ನು ಸಾಧಿಸ್ಬೋದು, ಏನನ್ನು ಮಾಡ್ಬೋದು. ಇದು ನಮಗೆ ಸಿಗುವುದು ಮನಸ್ಸು ಪಾಸಿಟಿವ್ ಇದ್ದಾಗ, ನಮ್ಮ ಮನಸ್ಸು ಸ್ವಚ್ಛ ಇದ್ದಾಗ, ಒಳ್ಳೆಯ ಚಿಂತನೆ, ಒಳ್ಳೆಯ ಭಾವನೆ, ಒಳ್ಳೆಯ ವರ್ತನೆ ಇದಿಷ್ಟಿದ್ರೆ ನಮ್ಮ ಮನಸ್ಸು ಆನಂದವಾಗಿರ್ತದೆ, ಸಂತೋಷವಾಗಿರ್ತದೆ ಮತ್ತು ನಮ್ಮ ಎಲ್ಲ ಕೂಡ ಆರೋಗ್ಯಕರವಾಗಿರ್ತದೆ ಅನ್ನೋದನ್ನ ಪ್ರತಿಷ್ಠೆ ಬುಡ್ದು ಸೇರ್ದು ಬಾಳುಂಡ ಸದ್ಗುಣದ ಸಮಾಜ ನಿರ್ಮಾಣ ಆಪುಣು ಪಣದು ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ದ ಅಧ್ಯಕ್ಷರು ಎಸ್.ಎಂ. ರಶೀದ್ ಹಾಜಿ ತೆರಿಪಾಯರು. ನಮ್ಮ ಈಗೋ ಬಿಡಬೇಕು. ಫಸ್ಟಿಗೆ ಈಗೋ ಬಿಟ್ಟರೆ ಎಲ್ಲ ಬರ್ತದೆ. ನಾನು ದೊಡ್ಡ ಜನ, ನನ್ನ ಹತ್ರ ಬಂದು ಮಾತಾಡುವ, ಇದೆಲ್ಲ ಬಿಡಬೇಕು. ಇದನ್ನೆಲ್ಲ ಬಿಟ್ಟರೆ ನಮಗೆ ಸಂತೋಷದ ಜೀವನ. ನಾವು ಎಲ್ಲಿ ಬಾಳ್ತೇವೆ, ಎಷ್ಟು ವರ್ಷ ಇರ್ಬೋದು. ನಮ್ಮ ರಸೂಲ್ಲವೇ ಇಲ್ಲಿ ಇದ್ದದ್ದು 63 ವರ್ಷ. ಎಷ್ಟು 63 ವರ್ಷದ್ದು. ದೊಡ್ಡದವ್ರದ್ದು ಎಷ್ಟು, ಒಂದು 85 90. ಈಗ ಸ್ವಲ್ಪ ಆಯುಸ್ಸು ಜಾಸ್ತಿ ಆಗಿದೆ ಹೊರತು ಮುಂಚೆ ಇಷ್ಟು ಸಹ ಇರಲಿಲ್ಲ. ಆ ಟೈಮಲ್ಲಿ ನಾವು ಒಳ್ಳೆ ಜೀವನದಲ್ಲಿ ಸಂತೋಷದಲ್ಲಿ ಬಾಳ್ಬೇಕು ಹೊರತು ದೋಷ ಇದೆಲ್ಲ ಬಿಟ್ಟು ನಾವು ಒಳ್ಳೆದರಲ್ಲಿ ಜೀವಿಕಲ್ಲಿ ಹೇಳ್ತಾ ಇದ್ದೇನೆ. ಬಲ್ಮಠ ಥಿಯೋಲಾಜಿಕಲ್ ಕಾಲೇಜ್ ಪ್ರಾಂಶುಪಾಲರು ಪ್ರೊಫೆಸರ್ ಡಾಕ್ಟರ್ ಎಚ್.ಎಂ. ವಾಲ್ಸನ್ ಪಾತಿರೊಂದು ಜನಕ್ಲು ಆಯಾ ಧರ್ಮದ ಬಗೆಡು ತೆರಿಯಂದೆ ಕೋಮುವಾದಿಯಾದು ಬದಲಾಪಣೆ ಅಪಾಯಕಾರಿ ಬುಲೆಚುಲಾತನು. ಈ ಸಮಸ್ಯೆದ ಪರಿಹಾರಗ ಪರಸ್ಪರ ಚರ್ಚಿಸಾವನ ವಾತಾವರಣ ನಿರ್ಮಾಣ ಮಲ್ಪುಡಾತನ ಮಾಡಿ ತೆರಿಪಾಯರು. ನಾವು ಒಟ್ಟಾಗಿ ಜೀವಿಸುವ ಸಾಧ್ಯತೆ ಇರಬೇಕಾದ್ರೆ ಮೊದಲಾಗಿ ನಾನು ನನ್ನ ಧರ್ಮದ ತಿರುಳನ್ನು ತಿಳಿದುಕೊಳ್ಳುವಂಥದ್ದು ಅಗತ್ಯ. ಎರಡನೇದಾಗಿ ಇಂಥಷ್ಟಿಗೆ ಕಾರಣ ಇನ್ನೊಂದು ಧರ್ಮದವರ ಬಗ್ಗೆ ತಪ್ಪು ತಿಳುವಳಿಕೆ. ನಾವು ಕೇಳಿದ ವಿಷಯಗಳನ್ನು ಕೇಳಿಕೊಂಡು ಬೇರೆ ಧರ್ಮದವರ ಬಗ್ಗೆ ತಪ್ಪು ತಿಳುವಳಿಕೆ ಮಾಡಿದ್ರಿಂದ ಅವರನ್ನು ನಾವು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ದರಿಂದ ನಮ್ಮ ಧರ್ಮವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವ ಜೊತೆಯಲ್ಲಿಯೇ ಇತರ ಧರ್ಮದ ಪರಿಚಯ ನಮಗೆ ಆಗುವುದಾದರೆ ಆಗ ನಾವು ಇಂತಹ ಕೋಮು ಭಾವನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಧರ್ಮದ ತಿರುಳು ಒಂದೇ. ಪ್ರಪಂಚದಲ್ಲಿರುವ ಯಾವ ಧರ್ಮದಲ್ಲಿ ಕೂಡ ಒಂದು ಪರಿಪೂರ್ಣ ಧರ್ಮ ಅಂತ ಇಲ್ಲ. ಒಂದು ಧರ್ಮಗಳ ಬಗ್ಗೆ ಈಗ ದೇವರು ಮನುಷ್ಯರನ್ನು ಉಂಟು ಮಾಡಿದ. ಆದ್ದರಿಂದ ನಮ್ಮ ಮೂಲ ಧರ್ಮ ಮಾನವ ಧರ್ಮ.
ಪತ್ರಕರ್ತರು ಮೊಹಮ್ಮದ್ ಆರಿಫ್ ಪಡುಬಿದ್ರೆ ಪಾತ್ರೊಂದು ಕಲುಷಿತ ಸಮಾಜಡು ಪೊರ್ಲುದ ವಾತಾವರಣ ಸೃಷ್ಟಿಸಾವನ ಪ್ರಯತ್ನ ನನ್ನ ಆವಡಾತನ ಮಾಡಿ ತೆರಿಪಾಯರು. ರಾಜಕೀಯ ಅಧಿಕಾರ ಬೇಕು, ರಾಜಕಾರಣದಲ್ಲಿ ಗೆಲ್ಲಬೇಕು ನಾವು. ಆ ಕಾರಣಕ್ಕಾಗಿ ಮನುಷ್ಯರ ನಡುವೆ, ಜನರ ನಡುವೆ ಕಂದಕ ಸೃಷ್ಟಿಸುವ ಕೆಲಸ ನಡೀತಾ ಇದೆ. ಅದು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಕೂಡ. ನೀವು ಅವರ ಹತ್ರ ವೈಯಕ್ತಿಕವಾಗಿ ಮಾತಾಡಿದ್ರೆ ಚೆನ್ನಾಗಿರ್ತಾರೆ. 4 ಮಂದಿ ಸೇರಿದಾಗ ಈ ರೀತಿ ಅವರ ಭಾವನೆಗಳು ಮುಟ್ತವೆ. ಅದಕ್ಕೆ ಇಂತಹ ಕಾರ್ಯಕ್ರಮಗಳ ಮೂಲಕ, ಸಮಾಜ ಸೇವೆಯನ್ನು ಮಾಡುವ ಮೂಲಕ ಅದನ್ನ ಮುರಿಯುವ ಕೆಲಸ ಒಳ್ಳೆಯವರಿಂದ ಆಗಬೇಕು. ಯಾವಾಗ ಒಳ್ಳೆಯವರು ಸುಮ್ಮನೆ ಕುತ್ಕೊಳ್ತಾರ ಅಂತಹ ಸಂದರ್ಭದಲ್ಲಿ ಈ ಕೋಮುವಾದ, ಮತೀಯವಾದ ವಿಜೃಂಭಣೆ ಮಾಡಲಿಕ್ಕೆ ತೊಡಗ್ತದೆ. ಅದನ್ನು ನಾವು ಯಾವುದೇ ಒಂದು ಧರ್ಮದ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಎಲ್ಲ ಧರ್ಮೀಯದವರು ಮಾಡ್ತಾರೆ. ತಾವು ಈಗ ಫೇಸ್ಬುಕ್ ಅಥವಾ ವಾಟ್ಸಪ್ ಏನಾದ್ರು ಯೂಸ್ ಮಾಡ್ಕೊಳ್ಬೋದಾದ್ರೆ ಯಾರ ಬಗ್ಗೆ ಒಂದು ಲೈನ್ ಬರೆದ್ರೆ ಸಾಕು, ನಿಮ್ಗೆ ಎಷ್ಟು ಮಂದಿ ಬರ್ತಾರಲ್ಲಿ ಯಾವ ರೀತಿಯಲ್ಲಿ ದಾಳಿ ಮಾಡ್ತಾರೆ ಅಂತ ನಾವು ಸಾಮಾಜಿಕವಾಗಿ ನೋಡ್ತೇವೆ. ನ್ಯಾಯವಾದಿ ಭಾರತಿ ಪುಷ್ಪರಂಜನ್ ಪಾತಿರೊಂದು ಸಮಾಜದ ಪ್ರತಿಯೊರಿಯಲ್ಲ ಪರಸ್ಪರ ಗೌರವಿಸಾವನ ಗುಣ ಸ್ವಭಾವನ ಬುಲೆಪಾವಡು ಇಂದೆರ್ದು ಪ್ರೀತಿ, ವಿಶ್ವಾಸ, ತೃಪ್ತಿ, ಸಂತೋಷ ಪ್ರಾಪ್ತಿ ಆಪಣ ಪಾಡ ತೆರಿಪಾಯರು. ಈ ಇಫ್ತಾರ್ ಕೂಟ ಮಾತ್ರ ಅಲ್ಲ, ನಾವೆಲ್ಲರೂ ಭಾರತೀಯರು. ಅದರಿಂದ ನಾವು ಹಿಂದೂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮದಲ್ಲೂ ಎಲ್ಲರೂ ಸೇರಬೇಕು. ಎಲ್ಲ ರಿಲಿಜನ್ಗೆ ಫೆಸ್ಟಿವಲ್ಗೆ ಸೇರಬೇಕು. ನಾವು ಸೇರಿ ನಾವು ಒಂದಂತ ತೋರಿಸ್ಬೇಕು. ಯಾವ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮಲ್ಲಿ ಇರಬಾರ್ದು. ನಾವೀಗ ಏನು ಮಾಡ್ತೇವೆ, ಎಲ್ಲರೂ ನಾವು ಮನುಷ್ಯರು ಅಂತ ತೋರಿಸ್ಲಿಕ್ಕೆ, ಈಗ ನಾವು ಮನುಷ್ಯರು ಅಂತ ತೋರಿಸ್ಬೇಕಾದ್ರೆ ಈಗ ನಮ್ಗೀಗ ಎಲ್ಲಾದರೂ ನಮಗೆ ಹುಷಾರಿಲ್ಲ, ನಮಗೆ ರಕ್ತ ಬೇಕು. ಯಾರ ರಕ್ತ? ಮನುಷ್ಯರ ರಕ್ತ, ಏನು ಪ್ರಾಣಿಗಳ ರಕ್ತ ಅಲ್ಲ. ಆದರೆ ಯಾವ ಮನುಷ್ಯ, ಅದು ಮುಸ್ಲಿಮ, ಕ್ರಿಶ್ಚಿಯನ್, ಹಿಂದೂ ಅಂತ ಹೇಗೆ ಗೊತ್ತಾಗ್ತದೆ ನಮಗೆ ಹಾಸ್ಪಿಟಲಲ್ಲಿ? ಅದರಿಂದ ಫಸ್ಟಿಗೆ ನಾವು ಹ್ಯೂಮನ್ ಅಂತೇಳಿ ನಾವು ಹ್ಯುಮ್ಯಾನಿಟಿ, ನಾವು ಹ್ಯೂಮನ್ ಅಂತೇಳಿ ನಾವು ಫಸ್ಟಿಗೆ ನಾವು ಪ್ರೂವ್ ಮಾಡಬೇಕು. ಬಣ್ಣಲದ ಮೂಲಕ ಜಾತಿ ಧರ್ಮಲೆನು ಆಳ್ತ ಮಲ್ಪುನ ಹಾಳು ಪರಿಪಾಟಗ ಕಡಿವಾಣ ಪಾಡುಡಾತಂಡು ವೈಷಮನು ಮದತದು ಕೂರ್ದು ಬಾಡುಂಡ ಮಾತ್ರ ಶಾಂತಿ ತಿಕ್ಕೇರ ಸಾಧ್ಯ ಉಂಡು ಪಂಡದು ತುಳುನಾಡು ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಯೋಗಿ ಶೆಟ್ಟಿ ಜಪು ತೆರಿಪಾಯರು. ಅವು ಕೇಸರಿ ಪಂಡ ಬೇರೆ ಮಕ್ಕಳನ್ನ ಒಂಜಿ ಪಚ್ಚೆ ಬಣ್ಣ ಇಂಚಿನ ಪಂಡದು ಪಂಡ ಆತ್ ಒಂಜಿ ನಮ್ಮ ಒಂಜಿ ಬಣ್ಣದ ನಮ್ಮನೊಂಜಿ ಜಾತಿ ತುಪ್ಪನ ಪರಿಸ್ಥಿತಿ ಬೈದ ಬಣ್ಣಂಡ ವಾ ಪರಿಸ್ಥಿತಿ ಬೇಜಾರಪ್ಪನು ಆಂಡ ನಮ್ಮ ನೇಕಪುರ ಏಪಲ ಒಂಜಿ ಸತಿ ಸಮಾಜ ಹಾಲಪ್ ನೇಪ ಬಣ್ಣಂಡ ಒಯ್ ಹಾಲು ಮನ್ಪುನ ಎಡ್ಡದ್ದು ಹಾಲು ಮನ್ಪುನ ಕಾಲ 1% ಜನ ಅಂಡ್ ಅವೇನು ತೂದು ನಮ್ಮ 90% ಜನ ಅವೆ ಸೈಲೆಂಟ್ ಇಲ್ಲ ಅಂಚನೆ ಈ ಪರಿಸ್ಥಿತಿ ಹಾಪನ್ ನಮ್ಮ ಸತ್ಯ ಬಂದ್ರೆ ಓಲು ಪೋಡ್ರ ಬಲ್ಲಿ ದೇಪಂಡ್ ಯಾನಿ ಆರಿಫಿಯರ್ ನನ್ನ ಬಾರಿ ಆತ್ಮೀಯರ್ ಪನ್ಪಿನಗೆ ಪೋಡ್ರ ಬಲ್ಲಿ ಎಂಗಲ್ ಫ್ರೆಂಡ್ಸ್ ಆಸಿಫ್ ಇಲ್ಲರೆ ಎನ್ನತ್ತೆ ಸೊ ಹೊಸ ಕೊಲ್ಲದಾರ ಎಂಗಲ್ ಬೈನ ಇಬ್ರಾಹಿಂ ಉಲ್ಲರೆ ರಶೀದ್ ಬೈ ಇಲ್ಲರೆ ಎಂಗಲ್ಪ ಎಂಗಲ್ಲ ಅಂಚೆ ಭಾವನೆನ ಬೈಜಿ ಎಂಗಲ್ ಅದಕ್ಕೋಸ್ಕರ ಜೀವ ಕೊಟ್ರೆ ಹೋಗ್ತಾ ಇದ್ರು ದೇಪನ್ಲೆಗೆ. ನೌಫಾಲ್ ಕಿರಾತ್ ಪಟಿಸಾಯರು ಯುನಿಎಫ್ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಖಾಲಿದ್ ಉಳ್ಳಾಲ ಸವಿಸ್ತಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಳದ ಶಶಿಕಾಂತಿ ಬಾಬು ಬಂಗೇರನ ಪುಳ್ಳಿ ಶ್ರೀಮತಿ ಶಿಬಾನಿ ರಾಜ್ ದಯಾಳನ್ ದಂಪತಿಗಳ ಮಗಳು ಬೆಂಗಳೂರು ನ್ಯೂ ಹೊರೈಸನ್ ಪಬ್ಲಿಕ್ ಸ್ಕೂಲ್ದ SSLC ವಿದ್ಯಾರ್ಥಿನಿ ಕುಮಾರಿ ಸಿಂಧೂರಿ ಅಮೇರಿಕ ನ್ಯೂಯಾರ್ಕ್ದ ವರ್ಲ್ಡ್ ಸೈನ್ಸ್ ಸ್ಕಾಲರ್ಗೆ ಆಯ್ಕೆಯಾದ ಮೇ 29 ತಾರೀಕಿಗೆ ಅಮೇರಿಕಾಗೆ ಪೋಂದುಲ್ಲೇರು. ಸುದ್ದಿಗೋಷ್ಠಿಡು ಈ ವಿಷಯವನ್ನು ತೆರಿಪಾಯಿನ ಕುಮಾರಿ ಸಿಂಧೂರ ತಾನು ಮಾನವ ಸಮಾಜಕ್ಕೆ ವರದಾನವಾಗಲಿರುವ ಆವಿಷ್ಕಾರಗಳು ಪಂಪಿನ ಸ್ಪರ್ಧೆಡು ಸುರುತ ಇನಾಮನ್ನು ಗೆದ್ದದು 1,77,000 ನಗದು ಬಹುಮಾನ ಪಡೆತೆ. ಫ್ಲೇಗ್ ಚೆಕ್ ರಿಪಬ್ಲಿಕ್ ಆಯೋಜನೆ ಮಲ್ತಿನ ನ್ಯೂಚರ್ ಫೋರ್ಟ್ ಯೂತ್ 2023 ಸ್ಪರ್ಧೆಡು ಈ ಇನಾಮು ಬೈದಂಡು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ CB ಫ್ಲೂ ಈ ಆವಿಷ್ಕಾರ ಮನುಷ್ಯನ ಮೆದುಳದ ಪ್ರಾಯನ ಲೆಕ್ಕ ಪಾಡ್ದು ಡಿಮೆನ್ಸಿಯಾ ಆಮರ್ ಇಂಚಿತ್ತಿ ನ್ಯೂರೋಜೆನರೇಟಿವ್ ಕಾಯಿಲೆಲು ಬರ್ಪುನ ಸಾಧ್ಯತೆಯನ್ನು ಅಂದಾಜು ಮನ್ಪುಡು. ಇಂದರ್ದಾತ್ರ ವರ್ಲ್ಡ್ ಸೈನ್ಸ್ ಸ್ಕಾಲರ್ ಆದ ಆಯ್ಕೆಯಾದ ಅಮೇರಿಕಾದ ನ್ಯೂಯಾರ್ಕ್ಡ್ ಮೇ 29 ಜೂನ್ 2 ಮುಟ್ಟ ನಡಪುನ ವರ್ಲ್ಡ್ ಸೈನ್ಸ್ ಫೆಸ್ಟಿವಲ್ ಭಾಗವಹಿಸುವ ಅವಕಾಶ ತಿಕ್ಕದುಂಡು. 22 ದೇಶದ 52 ವಿದ್ಯಾರ್ಥಿಗಳು ಈ ಅವಕಾಶ ಪಡೆತೇರು ಪಂಡದು ಕುಮಾರಿ ಸಿಂಧೂರ ತೆರಿಪಾಯರು. I am part of the 2023 cohort of World Science Scholars. So in the World Science Scholar program, you are given a chance to interact with renowned scientists from all over the world through virtual meetings, and you are able to directly learn
from them, and it's been a great opportunity for me to work on projects and work alongside peers from all around the world through research projects, and we have been able to interact with Dr. Brian Greene, who's a renowned physicist, and also Dr. Stephen Wolfram, who is the founder of Wolfram Alpha, and we've also been taught to use such programming, learn and use such programming languages to make the world a better place. I've also been part of the Future Port Youth Conference. I presented my project on improving brain age prediction for the early detection of dementia. This project won the first place at the Future Port Youth Awards. That this year was the inaugural session, and I was able to get a grant of around 2,000 euros for the further development of this project. As a part of International Astronomical Search Collaboration by NASA, I have been able to discover a near-Earth object that has been given the name P11H75Q by NASA, and that is the preliminary object number. I've also been able to give it a name, RAJ4341. As a part of Code Award 2022 International, I secured the People's Choice Award. This award is given to the most impactful project, and this project was selected from around 100,000 projects from over 20 countries. Bronze medal in the European Mathematical Society, which conducted international math championship. I placed the bronze medal among over 10,000 competitors. I was also a part of the summer outreach program at ISER Bhopal, which got around 120 students from all across India into a single platform to learn from the most renowned scientists in India. We were guided by experiments by these scientists, and we were able to work on hands-on in the lab. I was also a part of ATL Marathon and placed in the top 400 teams. I was also honored to receive mentorship from Dell Technologies. So that was a week-long internship program through which we learned from people working in Dell on the entrepreneurship aspect. My project was Radia, which was a AI-based solution for radiologists to improve diagnostic accuracy as well as improve patient outcomes through faster analysis of X-rays, MRIs, and CT scans. I was also part of UDAN 2022, which was an initiative by New Horizon Educational Institutions to spread entrepreneurship among students. So we were led by the members of New Horizon College of Engineering to promote our ideas and how we can utilize our ideas to make a startup and further development of that startup towards going towards profit and market. I was also a gold medalist in Nazaria 2022, as well as a second place winner in Nazaria 2021. Nazaria is a art
competition conducted by a Heritage Foundation of Art and Culture, and this was a national level competition, out of which I placed first in Nazariya 2022 and second in Nazariya 2021. I am also a black belt in karate and have been honored to represent Karnataka in previously in the national level. During coronavirus pandemic, all of us were at home. So during that time, I was able to, channel my energies into working on these projects. So the pandemic was pretty life-changing for me. ಕುಮಾರಿ ಸಿಂಧೂರನ ಅಮ್ಮ ಶ್ರೀಮತಿ ಶಿಬಾನಿ, ಅಮ್ಮೇರು ರಾಜಾ ದಯಾಳನ್, ಅಜ್ಜೆ ಬಾಬು ಬಂಗೇರ, ಅಜ್ಜಿ ಶ್ರೀಮತಿ ಶಶಿಕಾಂತಿ ಉಳ್ಳಾಲ್, ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಕಾರ್ಯದರ್ಶಿ ಪ್ರಶಾಂತ್ ಸುದ್ದಿಗೋಷ್ಠಿಗಳು ಒಟ್ಟಿಗೆ ಇತ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಚ್ಚಿಲಗುಡ್ಡೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಇಂದಿರಾ ಎನ್ರೆಗ್ ನಿವೃತ್ತಿದ ವಿದಾಯಕೂಟ ಸೋಮವಾರ ನಡೆತಂಡು. ಉಚ್ಚಿಲಗುಡ್ಡೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯ ಶಿಕ್ಷಕಿ ಶ್ರೀಮತಿ ಇಂದಿರಾ ಎನ್ರೆಗ್ ನಿವೃತ್ತಿದ ವಿದಾಯಕೂಟನು ಸೋಮವಾರ ಆಟಣೆ ಮಂದಿದ್ದೇರು. ಕಾರ್ಯಕ್ರಮದ ಪಾಲ್ಪಡೆಯಿನ ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರಶಾಂತ್ ಕುಮಾರ್ ಇತ್ಯದ ಎಲ್ಯ ತಲೆಮಾರ್ದಕ್ಲು ಶಿಕ್ಷಕ ಬೇಲೆಗೆ ಬತ್ತದು ಒಂಜಿ 2 ವರ್ಷ ಆನಗನೆ ಆಲೋಚನೆ ಮಲ್ಪೇರು ನನ್ನ ಬೇತೆ ಬೇಲೆಂತು ಎರೆ ಒವ್ವಾಂಡಲ ಅವಕಾಶ ಉಂಡ ಪಂಡದು ಆಂಡ 35 ವರ್ಷದ ಕಾಲ ಒಂಜಿ ಆಲೋಚನೆ ಬರಂದೆ ಪೂರ್ಣ ಪ್ರಮಾಣದ ವಿದ್ಯಾರ್ಥಿಲಿನ ಭವಿಷ್ಯಗಾದು ಬೆಂತಿನ ಇಂದಿರಾರೇನಂಚಿನ ಶಿಕ್ಷಕೇರಿ ಇಡೀ ನಮ್ಮ ಶಿಕ್ಷಕ ವೃತ್ತಿಗೆ ಒಂಜಿ ಮೆರುಗು ಪಂಡದು ಆರೆನ ದುಂಬುದ ಬದುಕಿಗೂ ಶುಭ ಹಾರೈಸಿರು. ತಲೆಮಾರಿನ ಶಿಕ್ಷಕರು ವೃತ್ತಿಗೆ ಬಂದು 1-2 ವರ್ಷ ಆಗುವಾಗಲೇ ಆಲೋಚನೆ ಮಾಡ್ತೇವೆ ನಾವು ಬೇರೆನಾದ್ರೂ ಅವಕಾಶ ಉಂಟಾ, ಬೇರೆ ವೃತ್ತಿಯನ್ನು ಹುಡುಕಿಕೊಳ್ಳಿಕ್ಕೆ ಅವಕಾಶ ಉಂಟಾ ಅನ್ನುವಂಥ ಆಲೋಚನೆಗೆ ಹೋಗ್ತೇವೆ. 35 ವರ್ಷಗಳ ಕಾಲ ಅಂತ ಒಂದೇ ಒಂದು ಆಲೋಚನೆ ಹತ್ತಿರ ಸುಳಿಯದೆ ಪೂರ್ಣ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ದುಡಿದಂಥ ನಿಮ್ಮಂಥ ಶಿಕ್ಷಕರು ಇಡೀ ನಮ್ಮ ಶಿಕ್ಷಕ ವೃತ್ತಿಗೆ ಒಂದು ಮೆರುಗು. ಶಿಕ್ಷಕ ವೃತ್ತಿಯನ್ನು ಪವಿತ್ರವಾಗಿಸಿದವರು ನೀವು. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಾನಿವತ್ತು ಹಾರೈಕೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಸದಾ ನೀವಿರ್ತೀರಿ ಮೇಡಮ್. ನಿಮ್ಮದು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬಸ್ಥರು, ಮಕ್ಕಳು ಎಲ್ಲರಿಗೂ ಭಗವಂತ ವಿಶೇಷವಾದಂಥ ಆಶೀರ್ವಾದವನ್ನು ಹರಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಅವರೇನು ದಾರಿದೀಪವಾಗಿದ್ದಾರೆ, ನಮಗೆ ಏನು ಅವರ ಜೀವನಾದರ್ಶಗಳು ಇತ್ತೋ ಅವೆಲ್ಲ ನಮಗೂ ದಾರಿದೀಪವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದಗಳು. ಇಲಾಖೆಯ ಪ್ರತಿನಿಧಿಯಾಗಿಯೂ ಹೇಳ್ತಾ ಇದ್ದೇನೆ, ಇಲಾಖೆಯಿಂದ ಬರಲಿಕ್ಕೆ ಸಾಧ್ಯ ಆಗದು. BO ಸರ್ ಮತ್ತೆ 2-3 ಸಲ ಕಾಲ್ ಮಾಡಿ ಹೇಳಿದ್ರು, ಸರ್ ನೀವು ಹೋಗಲೇಬೇಕು ಇಂದಿರಾ ಮೇಡಮ್ನ ಕಾರ್ಯಕ್ರಮಕ್ಕೆ. ಇಲಾಖೆಯ ಪರವಾಗಿ ಎಲ್ಲರ ಪರವಾಗಿ ಒಂದು ವಿಶೇಷವಾದಂತಹ ಅಭಿನಂದನೆಗಳನ್ನು ಅವರಿಗೆ ಹೇಳಬೇಕನ್ನಂಥದ್ದು, ಅದನ್ನು ಒಂದೇ ಮಾತಲ್ಲಿ ಹೇಳುವಂಥದ್ದು. ಎಲ್ಲ ಇಲಾಖೆಯ ಸಮಸ್ತರ ಪರವಾಗಿ ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಮೇಡಮ್. ಈ ಪೊರ್ತು ಮುಖ್ಯ ಶಿಕ್ಷಕಿ ಇಂದಿರಾ ಎನ್ರೆಗ್ ಶಿಕ್ಷಕ ವೃಂದ ಆಡಳಿತ ಮಂಡಳಿದಕ್ಲು ವಿದ್ಯಾರ್ಥಿ ಬಳಗದಕ್ಲು ಸೇರೊಂದು ಮಾನಾದಿಗೆ ಮಲ್ತೇರು. ಮಾನದಿಗಿನ ಸ್ವೀಕಾರ ಮಾಡೊಂದು ಪಾತೇರ್ನ ಮುಖ್ಯ ಶಿಕ್ಷಕಿರು ಇಂದಿರಾ ಎನ್ನ ಮಿತ್ತು ಮಸ್ತ್ ಮೋಕೆ ಅಭಿಮಾನದಿದು ನಿಕ್ಲು ಈ ಕಾರ್ಯಕ್ರಮಗ ಬೈದರು. ವಿದ್ಯಾರ್ಥಿಲು ಎಡ್ಡೆ ರೀತಿಡು ಕಲ್ಪೋಡು ಹಿರಿಯಕ್ಲೆನ ಪಾತೆರನ್ ಕೇನೋಡು ನಿಕ್ಲೆಗ ಎಡ್ಡೆ ಬುದ್ಧಿ ಪಾತೆರನ್ ಕಲ್ಪಾದ ಕೊರ್ಪನಕ್ಲು ಶಿಕ್ಷಕಿರು ಬೊಕ್ಕ ಅಪ್ಪ ಅಮ್ಮ ನಿಕ್ಲೆಗ ಎಂಕ್ಲು ಆಕುದುಪ್ಪುವ ನಿರ್ದುಪ್ಪುವ ಅವು ನಿಕ್ಲನ ಎಡ್ಡೆ ಭವಿಷ್ಯಗಾದು ಗುಣ ನಡೆದಗಾದು ಪಂಡದು ವಿದ್ಯಾರ್ಥಿನ ಭವಿಷ್ಯಗೂ ಶುಭ ಹಾರೈಸಿರು. ಎಲ್ಲವೂ ಸಹ ನಾನು ಹೋಗ್ತೇನೆ ಅಂತ ಹೇಳುವವರು, ನಾನು ಹೋಗಬೇಕಾ ನಾನಾಗಿ ಹೇಳಬೇಕು ಅಂತ ಇದ್ದಿಲ್ಲ. ಎಲ್ಲವೂ ಕೂಡ ಅವರು ಬಹಳ ಉತ್ತಮ ರೀತಿಯಲ್ಲಿ ನನಗೆ ಸಹಕಾರ ನೀಡಿದ್ದಾರೆ. ಹಾಗೆ ಇಲಾಖೆಯವರು ಸಹ ನನಗೆ ಬಹಳ ಒಳ್ಳೆಯ ರೀತಿಯಲ್ಲಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಹಾಗೂ ಈ ಊರಿನವರು ಹಾಗೂ STMC ಅಧ್ಯಕ್ಷರು ಕೂಡ ಆಗಾಗ ಬಂದು ನನಗೆ ಎಲ್ಲ ವಿಷಯಗಳಲ್ಲಿ ಸಹಕಾರ ನೀಡಿದ್ದಾರೆ. ಈ ಮಕ್ಕಳು ಕೂಡ ನನಗೆ ಬಹಳ, ಅಂದರೆ ಮಕ್ಕಳ ಬಗ್ಗೆ ಸ್ವಲ್ಪ ಬೇಸರ ಇದೆ, ಸ್ವಲ್ಪ ಹೇಳಿದ ಮಾತು ಈಗ ಕೇಳೋದಿಲ್ಲ. ನಾವು ಮೊದಲಿನ
ಆ ಮಕ್ಕಳಿಗೆ ಹೋಲಿಸುವಾಗ ಈ ಮಕ್ಕಳಿಗೆ ಸ್ವಲ್ಪ ಕಲಿಕೆಯಲ್ಲಿ ಆಸಕ್ತಿ ಕಡಿಮೆ ಇದೆ. ನೀವು ಚೆನ್ನಾಗಿ ಓದಬೇಕು ಮಕ್ಕಳೇ. ನಿಮಗೆ ತಂದೆ ತಾಯಿ ಕೊಡುವ ಆಸ್ತಿ ವಿದ್ಯೆ ಮಾತ್ರ. ನೀವು ವಿದ್ಯೆ ಚೆನ್ನಾಗಿ ಓದಬೇಕು, ಒಳ್ಳೆಯ ಸ್ಥಾನವನ್ನು ಪಡಿಬೇಕು ಅಂತ ಆಶಿಸ್ತೇನೆ. ಹಾಗೆ ಮಕ್ಕಳು ಹಿರಿಯರ ಮಾತನ್ನು ಕೇಳಬೇಕು, ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಬೇಕು. ಕೇಳುವ ವ್ಯವಧಾನ ಕೂಡ ನಿಮಗೆ ಇಲ್ಲ. ನಾವು ಎಷ್ಟೋ ಸಲ ನಮ್ಮ ಪ್ರಾರ್ಥನಾ ಅವಧಿಯಲ್ಲಿ ತುಂಬ ನಿಮಗೆ ಬುದ್ಧಿವಾದವನ್ನು ಎಷ್ಟು ಹೇಳ್ತೇವೆ ಅಂತ ನನಗೇ ಬೇಸರ ಆಗ್ತದೆ. ಎಷ್ಟು ಬೈತೇನೆ, ಎಷ್ಟು ಹೇಳ್ತೇನೆ ಅಂತೇಳಿ. ಆದರೂ ನಿಮಗೆ ಅದು ಲೆಕ್ಕಕ್ಕೆ ಇಲ್ಲದ ಹಾಗೆ ಮಾಡೋದು, ಅದು ನಮಗೆ ತುಂಬ ಬೇಸರ. ನಮಗೆ ಮಾತ್ರ ಅಲ್ಲ, ಶಿಕ್ಷಕರಿಗೂ ಕೂಡ ಭಾಳ ಬೇಸರ ಆಗ್ತಾ ಉಂಟು. ನೀವು ನಿಮ್ಮ ಒಳ್ಳೆಯ ಬುದ್ಧಿ ಅಥವಾ ನಿಮಗೆ ಒಳ್ಳೆಯ ಮಾತುಗಳನ್ನು ಹೇಳುವವರು ಶಿಕ್ಷಕರು ಮತ್ತು ನಿಮ್ಮ ಹೆತ್ತವರು ಮಾತ್ರ. ನೀವು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು. ನಮ್ಮ ವಿದ್ಯಾರ್ಥಿ ಭವಿಷ್ಯದಲ್ಲಿ ಮುಂದೆ ಒಳ್ಳೆಯ ಹೆಸರು ತರಬೇಕು ಅಂತ, ಶಾಲೆಯ ನಿಮ್ಮ ತಂದೆ ತಾಯಿ ಹೆಸರು ತರಬೇಕು ಅಂತ ನಾವು ಮಾತ್ರ ಬಯಸುವವರು. ಅಥವಾ ನಿಮ್ಮ ನೆರೆಯವರಾಗಲಿ ಯಾರಾದರೂ ಆಗಲಿ ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಹೋಗು ಅಂತ ಯಾರು ಹೇಳುವವರು ಇರುವುದಿಲ್ಲ. ಹಾಗಾಗಿ ನೀವು ನಮ್ಮ ಮಾತನ್ನು ಕೇಳಬೇಕು. ನಿಮಗೆ ಒಳ್ಳೆಯ ಅಥವಾ ನಿಮಗೆ ಹೊಡೆದಿರ್ಬೋದು ಅಥವಾ ಬೈದಿರ್ಬೋದು, ಅದೆಲ್ಲ ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ, ನಿಮ್ಮ ಒಳ್ಳೆಯ ಗುಣನಡತೆಗಾಗಿ. ಹಾಗಾಗಿ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಒಳ್ಳೆಯ ರೀತಿಯಲ್ಲಿ ನನಗೆಲ್ಲ ಬಹಳ ಪ್ರೀತಿಯಿಂದ, ನನ್ನ ಬಗ್ಗೆ ಬಹಳ ಪ್ರೀತಿ ಅಭಿಮಾನದಿಂದ ಎಲ್ಲರೂ ಈ ಕಾರ್ಯಕ್ರಮ ಬಂದಿದ್ದೀರಿ. ಎಲ್ಲರಿಗೂ ನಾನು ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕೆ, ನನಗೆ ಈ ಎಲ್ಲ ಸ್ವಾತಂತ್ರ್ಯ ಸನ್ಮಾನ ಮಾಡಿ ನನಗೆ ಬಹಳಷ್ಟು ಕಾಣಿಕೆಗಳನ್ನು ನೀಡಿದ್ದೀರಿ ಎಲ್ಲರಿಗೂ ನಾನು. ಹಾಗೂ ನಮ್ಮ ಪ್ರೀತಿಯ ಅಡುಗೆಯವರು ಕೂಡ ಬಹಳ ಒಳ್ಳೆಯವರು. ಅವರು ಸಹ ನಮಗೆ ನಾವು ಏನು ಅಡುಗೆ ಹೇಳಿದರೂ ಸಹ ಅವರು ಮಾಡ್ತಾರೆ. ಅವರಿಗೆ ಯಾವ ಬೇಸರವೂ ಇಲ್ಲ. ಇವತ್ತು ಪಾಯಸ ಮಾಡುವ ಆಯಿತು, ಇವತ್ತು ಇಂಥದ್ದೇನಾದ್ರು ಮಾಡುವ, ಬಿರಿಯಾನಿ ಮಾಡುವ ಆಯಿತು, ಏನು ಹೇಳಿದರೂ ಅವರು ಬೇಡ ಅಂತ ಹೇಳೋದಿಲ್ಲ. ಬೇಸರವಿಲ್ಲದೆ ಬಹಳ ನಗುಮುಖದಿಂದ ಅಡುಗೆಯನ್ನು ಮಾಡಿ ಬಡಿಸ್ತಾರೆ. ಅವರ ಅಡುಗೆಯಲ್ಲಿ ಒಂದು ಪ್ರೀತಿ ತುಂಬಿದೆ, ಆದ ಕಾರಣ ಅದು ರುಚಿಯಾಗಿರ್ತದೆ. ಈಗ ಮನೆಯಲ್ಲಿ ಅಮ್ಮ ಮಾಡುವ ಅಡುಗೆಯಲ್ಲಿ ಪ್ರೀತಿ ತುಂಬುತ್ತದೆ, ಮಕ್ಕಳಿಗಾಗಿ ಮಾಡುವ ಅಡುಗೆಯಲ್ಲಿ. ಹಾಗೆ ನಮ್ಮ ಅಡುಗೆಯವರು ಸಹ ಹಾಗೆ ಬಹಳ ಪ್ರೀತಿ ತುಂಬಿ ಅವರು ಅಡುಗೆ ಮಾಡ್ತಾರೆ ಮತ್ತು ಬಡಿಸುವ ಕಾರಣ ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಸಹ ನನಗೆ ಬಹಳ ಸಹಕಾರ ನೀಡಿದ್ದಾರೆ. ಮುಖ್ಯ ಶಿಕ್ಷಕಿ ಇಂದಿರಾ ಎನ್ರೇನ ಯಜಮಾನರು ವೆಂಕಟರಮಣ, ನಿವೃತ್ತ ಮುಖ್ಯ ಶಿಕ್ಷಕಿಯರು ರಾಮಕೃಷ್ಣ, ನಿವೃತ್ತ ಮುಖ್ಯ ಶಿಕ್ಷಕಿ ವಸಂತಿ ಸತ್ಯಮ್ಮ, ಊರ್ಧ ಪ್ರಮುಖರು ಕರೀಂ ನಾಗತೋಟ, ಎಸ್ಟಿಎಂಸಿ ಅಧ್ಯಕ್ಷರು ಹಸೀನಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರತಿನಿಧಿ ಶುಭಾ, ಚಂದ್ರಶೇಖರ್, ಮಂಜುನಾಥ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಬಿತಾ ಎಸ್ ಸಭೆ ನಿಂತ್ಕೊಂಡಿರು. ಪ್ರಭಾರ ಮುಖ್ಯ ಶಿಕ್ಷಕಿ ಸಂಧ್ಯಾ ಸನ್ಮಾನ ವರದಿ ಓದಿರು. ಮೋಹನ್ ಶಿರ್ಲಾಲ್ ಸಭೆ ಸುಧಾರಿಕೆ ಮಲ್ತೇರು. ಮೇರಿ ಸಿಂಥಿಯಾ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮಾಜಿ ಸಮಾದೇಷ್ಟರು ಡಾಕ್ಟರ್ ವಿದ್ಯಾಧರ್ ಶೆಟ್ಟಿ ಬಕ್ಕ, ಪಣಂಬೂರು ಘಟಕದ ಗೃಹ ರಕ್ಷಕರು ಪ್ರಕಾಶ್ ಇಂಚಿಪು ಅಗಲ್ದಿತ್ತದು ಅಕ್ಲಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮೇರಿ ಹಿಲ್ಲ ಜಿಲ್ಲಾ ಗೃಹ ರಕ್ಷಕ ಕಚೇರಿಡು ಕರಿ ಗುರುವಾರ ಕಾಂಡೆ ನಡೆತಂದು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮಾಜಿ ಸಮಾದೇಷ್ಟರು ಡಾಕ್ಟರ್ ವಿದ್ಯಾಧರ ಶೆಟ್ಟಿ ಬೊಕ್ಕ, ಪಣಂಬೂರು ಘಟಕದ ಗೃಹ ರಕ್ಷಕರು ಪ್ರಕಾಶ್ ಇಂಚಿಪಗ್ ಅನಾರೋಗ್ಯರ್ದು ಅಗಲ್ದಿರು. ಮೆಕ್ಲೆಗೆ ಶ್ರದ್ಧಾಂಜಲಿ ಕಾರ್ಯಕ್ರಮನು ಗುರುವಾರ ಕಾಂಡೆ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಡು ನಡಪಾಯಿರು. ಜಿಲ್ಲಾ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರೇರು ಪಾತಿರಂದು ಡಾಕ್ಟರ್ ವಿದ್ಯಾಧರ ಶೆಟ್ಟಿ 1990 ಗೃಹ ರಕ್ಷಕ ದಳದ ಸಮಾದೇಷ್ಟರ್ನ ಬೇಲೆದು ನಿವೃತ್ತಿ ಪಡೆದಿರು. ಅರೆನ ಅಕಾಲಿಕ ಮರಣರ್ದು ಗೃಹ ರಕ್ಷಕ ಇಲಾಖೆಗೆ ದಿಂಚುರ ಒಂದಿನ ನಷ್ಟ ಆತಂಡು. ಅರೆನ ಕುಟುಂಬಗ ಈ ಬೇನೆನ ಮರೆಪುನ ಶಕ್ತಿನ ಆ ದೇವರ ಕೊರಡು ಪಂಡದು ಪ್ರಾರ್ಥನೆ ಮಲ್ಪುಗ ಪಂಡದು ತೆರಿಪಾಯರು. ಪಣಂಬೂರು ಘಟಕದ ಗೃಹ ರಕ್ಷಕರು ಪ್ರಕಾಶ್ ಮಸ್ತ್ ಪ್ರಾಮಾಣಿಕ ನಿಷ್ಠಾವಂತ ಬೊಕ್ಕ ದಕ್ಷ ಗೃಹ ರಕ್ಷಕರಾದಿದ್ದರು. ಗೃಹ ರಕ್ಷಕ ದಳದ ಸದಸ್ಯರಾದಿತ್ತಿನ ಅರೆನ ಕುಟುಂಬಗ ಸರ್ಕಾರದ ಪರಿಹಾರನ ತಿಕ್ಕುಲಕ ಮಲ್ಪೋ ಪಂಡದು ತೆರಿಪಾಯರು. ಕುಡ್ಲ ಘಟಕದ ಘಟಕಾಧಿಕಾರಿ ಮಾಕ್ಷೇರ, ಸುಬ್ರಹ್ಮಣ್ಯ ಘಟಕದ ಘಟಕಾಧಿಕಾರಿ ಹರಿಶ್ಚಂದ್ರ, ಉಲ್ಲಾಲ ಘಟಕದ ಪ್ರಭಾರ ಘಟಕಾಧಿಕಾರಿ ಸುನೀಲ್ ಕುಮಾರ್, ಗೃಹ ರಕ್ಷಕರು ಕುಮಾರಸ್ವಾಮಿ, ಸಂಜಯ್, ವಿಜೇಂದ್ರ, ಜ್ಞಾನೇಶ್, ಭಾಷಾ, ಆಶಾ, ಸುಲೋಚನಾ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು 17ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಅಂಗವಾದ ಐತಾರ ರಾತ್ರಿ ಧಾರ್ಮಿಕ ಸಭೆಲೆಸು ನಡೆತಂದು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು 17ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ ಬೊಕ್ಕ ಏಕವಚನೋತ್ಸವದ ಸಂಭ್ರಮಲು ಶನಿವಾರ ಬೊಕ್ಕ ಐತಾರ ನಡೆತಂಡು. ಐತಾರ ರಾತ್ರಿಡೆ ಧಾರ್ಮಿಕ ಸಭೆಲೆಸು ನಡಪಾಯರು. ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದ ಮುಕ್ತೇಸರರು ಉಮೇಶ್ ರೈ ಪದವು ಮೇಗಿನ ಮನೆ ತುಡರ್ ಬೆಳಗಾದ ಸಭೆಲೇಸನು ಉದೀಪನ ಮಲ್ತದು ದೇವತಾ ಕಾರ್ಯಾಲಯನ ನಡಪಾವುನ ಮೂಲಕ
ನಮ್ಮ ಧರ್ಮದ ತಿರ್ಲನ್ನು ಇತ್ತದ ಜನಗಳಿಗೆ ತೆರಪಾಯಿರ ಸಾಧ್ಯ. ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಲಿರ್ದು ಪ್ರತಿಭೆಗೆ ಅವಕಾಶ ತಿಕ್ಕಲ ಕಾಪುಂಡು ಪಂಡದು ತೆರಪಾಯಿರು. ಎಡ್ಡೆ ಕೆಲಸವನ್ನು ಮಲ್ಪುಂಡು ದಯಮನವಲ್ಲ ಸೇರಿದ ಅಕ್ಕನಕ್ಕಲು ಜೋಕುಲು ಮಾತ ಏರ್ನಲ್ಲ ಭಾಷಣಕ್ಕೇನಾರ ಬೈದಿನತ್ತು ಬೇಗ ಪೊರ್ತುಡು ಉಂಡುದು ಆಪನಂಚಿನ ಕಾರ್ಯಕ್ರಮಕ್ಕೆ ಮಾತ ಕಾತೊಂದುಲರ್ದು ಭಾಷಣ ಮಲ್ಪನ ಪೊರ್ತತ್ತು ಆಂಡಲ ಒಂಜಿ ಕಾರ್ಯಕ್ರಮ ಒಡಂಡ ಐಟು ಧಾರ್ಮಿಕ ಸಭೆ ಸಾಂಸ್ಕೃತಿಕ ಸಭೆ ಮಾತೆಲ್ಲ ಕ್ರಮ ಬತ್ತಾದ ನಮ್ಮ ಮಲ್ತೊಂದು ಬೈದಿನ ನಮ್ಮ ಸನಾತನ ಹಿಂದೂ ಧರ್ಮ ದುಂಬುಡಿಂಚಿ ಮಲ್ತೊಂದು ಬೈದ ಆ ಪ್ರಕಾರ ಪ್ರತಿ ಒಂಜಿಲ್ಲ ಬೋರ್ಡ್ ಹಾಪುಂಡು ಅವು ಕೆಲವರಿಗೆ ಇಷ್ಟ ಆದಪ್ಪು ಇಷ್ಟ ಆವಂದಿಪ್ಪು ಡಾಂಡ ಮಲ್ಪುನೇ ನಮ್ಮ ಮಲ್ಪೊಡೆ ಐ ಕ್ರಮ ಅಂದು ಪನ್ಪಿನಿ ಕಟ್ಟಲೆ ನಾವು ದುಂಬುದಕ್ಕಲು ಪಂತೇರು ಅವೇ ಪ್ರಕಾರ ಈ ಬಾಲಕೃಷ್ಣ ಮಂದಿರ 17 ವರ್ಷ ಆಂಡ ನಮ್ಮ ನಂಬಿಂಜಿನ ಮಾತ ಸತ್ಯ ಅಲ್ಲ ಸೂರ್ಯಚಂದ್ರ ಉಪ್ಪುನ ಮುಟ್ಟ ಈ ಮಂದಿರನು ದುಂಬುಕೊನಪ್ಪುನಂಚಿನ ನಮ್ಮ ಯುವ ಪೀಳಿಗೆಲು ಮಾತನೆಕ್ ದೇವರಿಗೆ ಅನುಗ್ರಹ ಮಲ್ಪಡು ಎಡ್ಡೆಡ್ಡೆ ಕೆಲಸ ಈ ಬಾಲಕೃಷ್ಣ ಮಂದಿರಡು ನನ್ನ ದುಂಬಗ ಆ ಒಂದು ಬರಡು ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮ ಜೋಕುಲುಲ್ಲ ನೆಟ್ಟು ಪೂರ್ತಿ ಭಾಗ್ಯಾಪನಂಚಿನ ಆ ಯೋಗ ಭಾಗ್ಯನು ನಮ್ಮಂಚಿನ ಮಾತ ಸತ್ಯಲು ಅನುಗ್ರಹ ಮಲ್ಪಟ್ಟು ಪಂಡದು ಈ ಸಂದರ್ಭದ ಪಂಡದು ಈ ಒಂಜಿ ಸುಧರ್ಮ. ಮಾಜಿ ಸಚಿವರು ಕೃಷ್ಣ ಅಜಯ್ ಪಾಲೆಮರ್, ಉದ್ಯಮಿ ಸೂರಜ್ ಕಳ್ಯ ಸಭೆಲೆಸೆಡು ಪಾಲ್ಪಡೆದು ಶುಭ ಹಾರೈಸಿರು. ಉದ್ಯಮಿ ಪ್ರಕಾಶ್ ಕುಂಪಲ ಕಾರ್ಯಕ್ರಮಕ್ಕೆ ಪಾಲ್ಪಡೆದು ಬಾಲಕೃಷ್ಣ ಮಂದಿರದ ಕಾರ್ಯಕ್ರಮದ ಬಗೆಟ್ ಮೆಚ್ಚುಗೆದ ಪಾತ್ರ ಪಂಡೇರು. ಈ ಸ್ಟೇಜಿൽ ಕುಲ್ದು ಪಾತ್ರ ಬಂದ ಮಸ್ತ್ ಹೆಮ್ಮೆ ಒಂದುಂಡು ಅವಳು ಎಂಗ್ಲ ಗುಂಪಲದ ಪ್ರೀತಿದ ಜನಕಲ್ನ ಎದುರು ಪಾತ್ರ ಅಂದಲ್ಲ ಬಂದ ಐತರದ ಮಲ್ಲ ಖುಷಿ ಬೇತ ಊರು ಸೆಕೆಂಡ್ ಅಣ್ಣ ಗುಂಪಲದ ಜನಕಲ್ನ ಎದುರು ಪಾತ್ರ ಐತರದ ಮಲ್ಲ ಖುಷಿ ಹೋಗ್ಲೇಜಿ ಒಂಜಿ 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 ಸ್ವರ್ಗ ಪೋಯಿನ ಕನಾಪುಂಡು ಅಂಚನೆ ಈ ಬಾಲಕೃಷ್ಣ ಮಂದಿರ 17 ವರ್ಷದ ಪ್ರತಿಷ್ಠಾಪನೆ ಮಾಸ್ತ ಪನ್ಪನಲ್ಲ ಅಂತೆಲ್ಲ ನೆಟ್ಟು ಬೆಂತಿನ ಸದಸ್ಯರಾವಡು ಅಧ್ಯಕ್ಷರಾವಡು ಅಕ್ಕಲ್ನ ಶ್ರಮ ಬಲಾಡೆ 17 ವರ್ಷ ಆತನ ಬಂದೆ ವೇದಿಕೆ ಎದುರುಡೆ ಬಂದಿಲ್ಲ ದೇಪಂಡ 17 ವರ್ಷ ಈ ಕಾರ್ಯಕ್ರಮ ನಡಪನ್ ಬಂಡ ಆತ ಈಸಿ ಆತು ಒಂಜಿ ಟೈಮ್ ಕಷ್ಟ ಇತ್ತು ಇತ್ತ ಟೈಮ್ ಡೊನೇಷನ್ ತಿಕ್ಕೊಂಡು ಒಂಜಿ ಟೈಮ್ ಡೊನೇಷನ್ ತಿಕ್ಕೊಂಡು ಏತ್ ಕಷ್ಟ ಉಂಡು ಬಂದು ಎಂಕ್ಲು ಗೊತ್ತುಂಡು ಒಂಜೊಂಜಿ ಇಲ್ಲಾಗ ಹೋದ ಡೊನೇಷನ್ ತೆಪ್ಪನಾಗ ಆ ಕಾರ್ಯಕ್ರಮ ನಡಪಂಡು ಬಂಡ ಏತ್ ಕಷ್ಟ ಉಂಡು ಬಂದು ಆ ಟೈಮ್ ಇತ್ತೆ ಒಂಜಿ ಟೈಮ್ ಕೊರೊಂದುಲ್ಲೇರಂಡ ದುಮ್ಮದ ಟೈಮ್ ಆತ ಕೊರೊಂದಿಜ್ಜರಿ ಆ ದಾಟದ 17 ವರ್ಷ ಬೈದು ಮನೆಗೆ ನಾನು ಅಧ್ಯಕ್ಷರಕ್ಕೆಲ್ಲ ಸದಸ್ಯರಿಗೆಲ್ಲ ನಾನು ಧನ್ಯವಾದ ಪಣಂದಿಲ್ಲ ಈ ಕಾರ್ಯಕ್ರಮ ಅಂಚನೆ ಈ ಬಾಲಕೃಷ್ಣ ಮಂದಿರ ಪವರ್ಫುಲ್ ದಯಕ್ ಪಂಡ ಉದಾಹರಣೆ ದಾಲ ಬುಡ್ಚಿ 5 ವೇದಿಕೆ ಕೊಲ್ದಿನ ಸತೀಶ್ ಕುಂಬಲನೆ ಮಲ್ಲ ವೇದಿಕೆ ಅವೇ ಸಾಕ್ಷಿ ನಿಖಲಿಗೆ ಬಾಲಕೃಷ್ಣ ಪವರ್ ಉಂಡು ಬಂಡ್ರೆ ಸಾಕ್ಷಿಯೇ ಸತೀಶನ್ನೇ ದಯಪಂಡ ಆರು ಕೊರ್ತಿನ BJP ಕೊರ್ತಿನ ಸ್ಥಾನಮಾನ ಅಂಚಿನ ಲಾಟ್ಪುಡ್ ಸ್ಥಾನಮಾನ ಹತ್ತು ಐಕ್ ಆ ಪೈಪೋಟಿ ಇಟ್ಟದ್ರಲ್ಲಿ ಆರ್ನು ಗುರ್ತೂರು ಮಂದು ಕೊಡ್ತಿರ ಬಂಡ ಆ ಬಾಲಕೃಷ್ಣ ಮಂದಿರದ ಶಕ್ತಿಲು ಉಂಡು ಪನ್ಪೈ ವೇದಿಕೆ ದಯಪಂಡ ಸತೀಶನ ಶ್ರಮ ಉಪ್ಪು ಶಕ್ತಿ ಉಪ್ಪು ಓಲಪ್ಪು ರಾಜಕೀಯ ಎಂಕಲ್ನ ಉಪ್ಪು ಎಂಗ್ಲು ರಾಜಕೀಯ ರಾಜಕೀಯ ಉಪ್ಪು ಅವು ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರು ಮಹೇಶ್ ಜೋಗಿ, ನಿಶಾಂತ್ ಪೂಜಾರಿ, ಪ್ರಸಾದ್ ಶೆಟ್ಟಿ ಉರ್ವಸ್ಟೂರ್, ನಿತಿನ್ ಭಂಡಾರಿ, ರಾಜಾ, ಯುವ ನ್ಯಾಯವಾದಿ ವರುಣ್ ಅಂಬಟ್, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಾಧವಿ ಉಳ್ಳಾಲ, ಉದ್ಯಮಿ ರವಿ ಸೋವೂರ್, ಜನಾರ್ದನ ವಚನ ಮಂಡಲದ ಪುಂಡರೀಕ ಸುವರ್ಣ ಇಂಚಿತ್ತಿ ಪ್ರಮುಖರು ಲೇಸುಗತಿಗೆಡಿದ್ದರು. ಕೃಷ್ಣ ಪೊನ್ನತೋಡು ಪ್ರಾರ್ಥನೆ ಪಂಡೇರು. ಮಂದಿರದ ಸ್ಥಾಪಕ ಅಧ್ಯಕ್ಷರು ಸತೀಶ್ ಕುಂಪಲ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಸಭೆ ಸುಧಾರಿಕೆ ಮಲ್ತೇರು. ಸೂರಜ್ ಸಾಗರ್ ಸೊಣ್ಣು ಸಂದಾಯರು. ಅವಿರ್ದ ಬೊಕ್ಕ ಶ್ರೀ ಬಾಲಕೃಷ್ಣ ಮಹಿಳಾ ಸಮಿತಿ ಸದಸ್ಯರಿರ್ದು ಸಿರಿಮಂಗಳಾಂಬಿಕೆ ಪೌರಾಣಿಕ ನಾಟಕ ಪ್ರದರ್ಶನ ಅಪ್ಪೆ ಈ ಅಂಡಾಸೊರಗ ಮಣ್ಣು ತೋಜಾದು ಭೂಮಂಡಲದ ಕಣನೀರು ಒಚ್ಚೊಡಪ್ಪೆ ಕಣನೀರು ಒಚ್ಚೊಡು ಜೋಕುಲೆ ನಿಖಲ ಕಣನೀರು ಒಚ್ಚುಡ ಎಂದ ಕರ್ತವ್ಯ ಆ ರಕ್ಕಸೆ ಅಂಡಾಸರೆ ಸ್ವರ್ಗದ ಕಾರದಿಯೇನಾ ಋಷಿ ಮುನಿಕಲ ಯಾಗಗೂ ತಡೆ ಮಲ್ದೇನಾ ಸೂರ್ಯ ಚಂದ್ರನ ಕಜ್ಜಗೂ ಅಡ್ಡ ಪಜ್ಜತೀತೇನಾ ಜೋಕುಲೆ ಅಪ್ಪಿನ ನುಡಿನ ಕೇಳಿ ದುಷ್ಟೆ ಅಂಡಾಸುನ ಮದಿನ ಯಾನ ಮಲ್ಪುವೆ ಐಕು ಬೋಡಾದು ನಿಖನ ಆಯನು ಸಂಹಾರಗಾದು ಪ್ರಳಯ ರುದ್ರನ ಮೂಜಿನ ಕಣ್ಣು ಎಂಕು ಬೋಡು ಅಪ್ಪೆ ಲೋಕದ ಎಡ್ಡೆಪ್ಪುಗಾದು ಧರ್ಮನು ಒರಿಪುನ ಅಂಗದಿ ಒಂದು ಎನ್ನ ಮೂಜಿನ ಕಣ್ಣನ್ನು ಇರೇಗಿ ಸಂದ ಒಂದುಲ್ಲೆ
ಜೋಕುಲೆ ಯಾನಿತ್ತೆ ಶಿವಶಕ್ತಿ ಸ್ವರೂಪಿಣಿಯಾಯಿ ನಿಖಲ ಕಷ್ಟದ ಕಾಲ ಆ ಕೇರಿಗೆ ಬರ್ತದೆ ಬೇನೆ ಬೆಕ್ಕಿಸು ಬೂರೆ ಮಲ್ತದು ಆನಸುಕನು ಕೊರ್ಪೆ ಅಂಡಾಸುರನ ವಧೆ ಮಲ್ತು ಸತ್ಯ ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟದ ಶ್ರೀಮತಿ ಲಲಿತಾ ಸುಂದರನ ಪುಳ್ಳಿ ಇಂಚಗ್ ಅಪಘಾತದ ಮರಣಪಡೆಯಿನ ಸಮೀಶ್ ಶೆಟ್ಟಿನ ಸದ್ಗತಿ ಕ್ರಿಯೆ ಕುತ್ತಾರ ರಾಜರಾಜೇಶ್ವರಿ ದೇವಸ್ಥಾನದ ಅಂಗಾರ ಮಧ್ಯಾಹ್ನ ನಡೆತ್ತದೆ. ಬಿಜೆಪಿ ನಾಯಕಿಯಾದ ಗುರುತಿಸಾಯಿನ ತೊಕ್ಕೋಟೂರು ರಾಘವೇಂದ್ರ ಕಾಂಪ್ಲೆಕ್ಸ್ದ ಮಾಲಕಿ ಶ್ರೀಮತಿ ಲಲಿತಾ ಸುಂದರನ ಪುಳ್ಳಿ ಕೀರ್ತಿಶೇಷ ಸಂತೋಷ್ ಶೆಟ್ಟಿನ ಮಗೆ ಎಲ್ಯ ಪ್ರಾಯದ ಜವನೆ ಶಮಿತ್ ಶೆಟ್ಟಿ ಇಂಚಗು ಕುಡ್ಲ ನಂತೂರುಡು ಕಾರ್ ಅಪಘಾತಡು ದುರಂತ ಮರಣ ಪಡಿತೇರು. ಆರಿನ ಸದ್ಗತಿದ ಅಂತ್ಯವೇದಿಕ್ಲು ಅಂಗಾರ ಮಧ್ಯಾಹ್ನ ಕುತ್ತಾರು ರಾಜರಾಜೇಶ್ವರಿ ದೇವಸ್ಥಾನದ ಸಭಾಂಗಣ ನಡೆತನು. ಹಿರಿಯ ಬಿಜೆಪಿ ಮುಖಂಡರು ಮಾಜಿ ಶಾಸಕರು ಕುತ್ತಾರ್ ಜಯರಾಮ್ ಶೆಟ್ಟರ್ ಪಾತ್ರರೊಂದು ಬಿಜೆಪಿಗೆ ಆಶ್ರಯ ಕೊರ್ನಾರು ಶ್ರೀಮತಿ ಲಲಿತಾ ಸುಂದರ್ ಲಲಿತಕ್ಕ ಅರಿನ ಪುಳ್ಳಿ ಶಮಿತ್ ಶೆಟ್ಟಿನ ಮರಣ ನಂಬೆರೆ ಸಾಧ್ಯ ಇಚ್ಚಿ ಆಂಡ ವಿಧಿ ಬರಹನ್ ತಪ್ಪಾಯರ ಏರೆರ್ದಲ ಸಾಧ್ಯ ಇಚ್ಚಿ ಪಂಡದು ನುಡಿ ನಮನದ ಪಾತ್ರ ಪಂಡೇರು. ಹುಟ್ಟಿನಾಗಿ ಮರಣ ಶಾಶ್ವತ ಆಯ್ತಾರ ತಪ್ಪಾಯನ ಜನನ ಮತ್ತು ಮರಣ ನಮ್ಮ ಕೈದಾರ ಇಚ್ಚಿ ಅಂಚ ಸಮೀಶ್ ಶೆಟ್ಟಿ ನಮ್ಮ ಅಗಲದೇವಿ ಅಲ್ಲಿನ ಬಗ್ಗೆ ನಮ್ಮ ಜಾತಿ ಕಣ್ಣೀರು ಬೇಕು ಯಾಕೆ ಎಂಟ್ಲಿಗೆ ಭಾರತೀಯ ಜನತಾ ಪಾರ್ಟಿಗೆ ಮಲ್ಲ ಕೊಡುಗೆ ಅವನ ಅಜ್ಜಿದ ಲಲಿತಕ್ಕ ಮತ್ತು ಸುಂದರಣ್ಣೆ ತೊಟ್ಟೂರು ಅಂಗಡಿ ಮಂತ್ರದ ಬಿಜೆಪಿಗೆ ಆಫೀಸ್ ಕೊಡಿ ಐದು ಇಂಗ್ಲ ಪಾರ್ಟಿ ಇಡೀ ಕ್ಷೇತ್ರ ಗಟ್ಟಿಯಾದ ಕೂಡ ಎಂಕ್ಲಿಗೆ ದಾಕ್ಷಿಣ್ಯ ಆ ಜೋಕುಲ್ಲ ನಮಗೆ ಸಂತು ಆರನೇ ಇಲ್ಲೇ ಪ್ರಯಾಣಿತೀರಿ ಈ ಮಾತ ಬೇರೆ ಕೂಡ ಲಲಿತಕ್ಕ ಸುಂದರನೆಲ್ಲ ತಿರ್ಬೋದು ಲಲಿತಕ್ಕ ಹೊರ್ತಿರ್ಲೇರು ಅದನ್ನ ಮರ್ಮ ಒಳ್ಳೇದು ಈಗ ಈತ ನಟುಂಟೆ ದೇವರ ರಾಜರಾಜೇಶ್ವರಿಡ ಆ ದೇವರ ನಟಲು ಲಲಿತಕ್ಕ ಅದನ್ನ ಮರ್ಮಲೆಗೆ ಆ ಮಾತ ದುಃಖನು ಸಹಿಸನ ಅವನ ಶಕ್ತಿನ ಸಾಮರ್ಥ್ಯ ಹೊರಡಿ ನಿಗುಣ ಬೇನೆ ಮಾತ ದೇವರಿಗೆ ನಾನು ಮೇಲ್ ಹೋಗ್ತಾನೆ ನಾವು ಮಾತ ಹೆಚ್ಚಿನ ಎತ್ತಿಂದಲ್ಲ ಆತ್ಮಗೂ ಸದ್ಗತಿ ಕಳೆದು ನಾವು ಆ ಮಾತೆಲ್ಲ ಪ್ರಾರ್ಥನೆ ಯಾಕೆ ಅಂಚಾದ ಸಾರ್ವಜನಿಕ ಜೀವನಗಳು ಎಡ್ಡೆ ರೀತಿ ನಾವು ಮೂಗಿನ ದೃಷ್ಟಿಡಿ ಆ ಆತ್ಮಕ್ಕೆ ಶಾಂತಿ ದಿಕ್ಕಳು ಮಾಡೋದು ನಾವು ಮಾತೆಲ್ಲ ಲಕ್ಕದಂದು 1 ನಿಮಿಷ ಮೌನ ಪ್ರಾರ್ಥನೆ. ಶ್ರೀಮತಿ ಲಲಿತಾ ಸುಂದರ್ ಬೊಕ್ಕ ಇಲ್ಲದಕ್ಲು ಕಾರ್ಯಕ್ರಮದ ಮುತಾಲ್ಗಿಡಿತೇರು. ಬಿಜೆಪಿ ಮುಖಂಡರು ಪರಿಸರದ ಪ್ರಮುಖರು ಇಷ್ಟ ಮಿತ್ರರು ಬಂಧುಲು ಹೆಚ್ಚಿನ ಸಂಖ್ಯೆಡು ಪಾಲ್ಪಡೆದಿತ್ತೇರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗ ಪಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತು ಅಂದಲ್ಲ. ನಿರಂತರ ಸುದ್ದಿ ವಿಶೇಷದಲ್ಲಿ ಗೆಪಲಾತು ಒಂದು ಪ್ಲೇ ಪಸಕುರಲ್ 24/7.